ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳಿಗೆ ಪ್ರೀತಿಯ ಗೌರವದ ಆದರದ ಸ್ವಾಗತವನ್ನು ಕೋರಿದ ಕರಾವಳಿಯಲ್ಲಿ ಸತತವಾಗಿ 37 ವರ್ಷಗಳಿಂದ ಕಬಡ್ಡಿಯನ್ನ ಪೂಜಿಸುವಂತಹ, ಕಬಡ್ಡಿಯನ್ನ ಆರಾಧಿಸುವಂತಹ, ಕಬಡ್ಡಿಯನ್ನ ಬೆಳೆಸುವಂತಹ ಏಕೈಕ ಪ್ರದೇಶ ಅದು ನಮ್ಮ ಭೂಚಾಲಕಟ್ಟೆ. ಇತಿಹಾಸದ ಸುವರ್ಣ ಲಿಪಿಗಳಲ್ಲಿ ದಾಖಲಿಸಬಹುದಾದಂತಹ ಅತ್ಯಂತ ಶ್ರೇಷ್ಠ 5 ವಿಭಾಗಗಳ ಕಬಡ್ಡಿ ಸ್ಪರ್ಧೆ ಬೆಳಗ್ಗೆಯಿಂದ ಆರಂಭಗೊಂಡು ಸಾಂಗವಾಗಿ ಸಾಗುತ್ತಾ ಪ್ರಸ್ತುತ ಅಂಕಣದಲ್ಲಿ ಆರಂಭಗೊಂಡಿದೆ. ಮುಕ್ತ ಮಹಿಳಾ ವಿಭಾಗದ ಕಬಡ್ಡಿ ಪಂದ್ಯಾಟದ ಮೊತ್ತವನ್ನು ಸ್ಪರ್ಧೆ ತತ್ವಮಸಿ ಭಗಂಬಿನ ವಿರುದ್ಧ ಜಿಎಚ್ಎಸ್ಸಿ ನಡುವೆ ಕಾದಾಟ ಕದನ ಪ್ರಾರಂಭವಾಗಿದೆ. ಈ ನಡುವೆ ತತ್ವಮಸಿ ಭಗಂಬಿನ ಅತ್ಯಂತ ಶ್ರೇಷ್ಠ ದರ್ಜೆಯ ಜಿಲ್ಲಾ ರಾಜ್ಯ ಮಟ್ಟದ ತಾರೆಗಳ ಸಮಾಗಮ ತೇಜಸ್ವಿ ಗಾಳಿಯಲ್ಲಿ ಅಂಕ ಗಳಿಸಲಾಗಿದೆ. ತಮ್ಮ ಗಾಡಿಯನ್ನು ತೆಗೆಯಲಿಕ್ಕೆ ದಯಮಾಡಿ ಏನಾದರೂ ವ್ಯವಸ್ಥೆ ಮಾಡಿದರೆ ಡ್ಯಾಮೇಜ್ ಆಗ್ತದಾಗಿ ಅವರು ಅನ್ಲೋಡ್ ಮಾಡ್ತಾ ಇದ್ದಾರೆ. ರಾಧಿಕಾ ಅವರ ದಾಳಿ ವಿಫಲಗೊಂಡಾಗ ಅಂಕ ತತ್ವಮಸಿ ಖಾತೆಗೆ. ಇದೀಗ ದಾಳಿಯಲ್ಲಿ ತಮ್ಮ ತಯಾರಿಯನ್ನು ಮಾಡಿ ದೇಸಾಯಿ ಯುವಕ ಹಾಗೂ ವಿವೇಕಾನಂದ ಮತ್ತು ದೀಕ್ಷಾ ದಾಳಿಯಲ್ಲಿ ದೀಕ್ಷಾ ಅವರ ಏಕಾಂಗಿ ಪುಷ್ ಮಾಡಲಾಗಿದೆ. ಥರ್ಡ್ ವುಮನ್ ಮೂಲಕ ಪ್ರಣವಿ ಶ್ರೇಷ್ಠ ದರ್ಜೆಯಲ್ಲಿ ಕರಾವಳಿಯಲ್ಲಿ ಕಬಡ್ಡಿ ರಂಗದಲ್ಲಿ ಹೆಸರನ್ನ ಗಳಿಸುತ್ತಾ ಮುನ್ನುಗ್ಗುತ್ತಾ ಇರತಕ್ಕಂತಹ ಕರಾವಳಿಯ ಪ್ರತಿಭೆ ಪ್ರಣವಿ 2 ಅಂಕಗಳನ್ನು ಗಳಿಸಲಾಗಿದೆ. ಈ ಬಾರಿ ಸೆಂಟರ್ ಲೈನ್ ಬಳಿಯಲ್ಲಿ ಮತ್ತಟ್ಟಲಾಗಿದೆ. ಮಹಿಳಾ ವಿಭಾಗದ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳು ಸಿದ್ಧರಾಗುವಂತೆ ಭಿನ್ನಾಹ. ನಾಳೆ ತಡರಾತ್ರಿಯ ತನಕ ಸಾಗಲಿರತಕ್ಕಂತಹ ಕಬಡ್ಡಿ ಎಂದೆಲ್ಲರವ ಇದು ಭೂಚಾಲಕಟ್ಟೆಯ ಸ್ವಸ್ತಿಕ್ ಟ್ರಾಫಿ. ಈ ಬಾರಿ ಸ್ವಸ್ತಿಕ್ ಪ್ರೋ ಕಬಡ್ಡಿ ತಂಡಕ್ಕೆ ಪುನೀತ್ ರಾಜ್ಕುಮಾರ್ ಇವರನ್ನ ಪ್ರಶಸ್ತಿಯನ್ನು ನೀಡಲಾಗುವುದು. ದಯಮಾಡಿ 60 ಕೆಜಿ ವಿಭಾಗದ ತಂಡದ ನಾಯಕರು ಹಿಂದುಗಡೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೆಜಿ ವಿಭಾಗದ ಬಂದ ತಂಡದವರು ತಮ್ಮ ದೇಹ ಚಂದ್ರವನ್ನು ಮಾಡಿಸಿಕೊಳ್ಳಿ. ತಂಡಗಳಲ್ಲಿ ವಿಧಾನವನ್ನ ಸೂಚನೆಯನ್ನು ರವಾನಿಸಲಾಗಿದೆ. ದೇಹ ತೂಕವನ್ನು ಮಾಡಿಸಿಕೊಳ್ಳುವ ಮೂಲಕ ತಮ್ಮ ಪೂರ್ವ ಸಿದ್ಧತೆಯನ್ನು ನಡೆಸಿಕೊಳ್ಳುವಂತೆ ಮೊದಲನೇ ಸೂಚನೆ. ದಯಮಾಡಿ ಕೆಜಿ ವಿಭಾಗದವರು ಗಮನಿಸಿ, 4 ಗಂಟೆ 15 ನಿಮಿಷಕ್ಕೆ ಅಲ್ಲಿ ದೇಹ ತೂಕ ಪ್ರಾರಂಭ ಆಗ್ತದೆ. ಹಿಂದುಗಡೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೆಜಿ ವಿಭಾಗದವರು ತಮ್ಮ ದೇಹ ತೂಕ ಮಾಡುವುದಕ್ಕೆ ಅಲ್ಲಿ ತೆರಳಬಹುದು. ಆಮೇಲೆ ಎಲ್ಲರೂ ಜೊತೆಯಾಗಿ ಗೊಂದಲಗಳನ್ನು ಮಾಡಬೇಡಿ. ಸಾಹಿಲ್ ದಾಳಿಯಲ್ಲಿ ಮಹಿಳಾ ವಿಭಾಗದಲ್ಲಿ ಅಂತಿಮ ದಾಳಿಗಾರ್ತಿಯಾಗಿ ಸಾಹಿಲ್ ಬಲೆಗೆ ಸಿಲುಕಿಕೊಂಡಿದ್ದಾಳೆ. ಮೂಲಕ ಅಂಕ ತತ್ವಮಸಿ ಪ್ರತಿಬಿಂಬ ಖಾತೆ. ಏಕಮುಖಿ ಪಂದ್ಯಾವಳಿಯ ಮಧ್ಯೆಯಲ್ಲೂ ಕೂಡ ಬೃಹತ್ ಮುನ್ನಡೆಯ ಕಡೆ ಸೂಚನೆಯನ್ನು ಕೊಡುತ್ತಾ ತತ್ವಮಸಿ ಪ್ರತಿಬಿಂಬ 1-20 ಜಿಎಚ್ಜಿಸಿ ಈ ಕೂಟದಲ್ಲಿ 3 ತಂಡಗಳು ಭಾಗವಹಿಸುತ್ತಾ ಇದ್ದು ಪ್ರಸ್ತುತ ಸಿ ತಂಡ ಅಂಕಣದಲ್ಲಿ ಕಾಣಬಹುದಾಗಿದೆ. ಪ್ರಬಲ ತಂಡದ ವಿರುದ್ಧ ಯುವ ಆಟಗಾರ್ತಿಯ ಶ್ರೇಷ್ಠ ಪ್ರದರ್ಶನ 3 ಅಂಕಗಳನ್ನ ಗಳಿಸಿಕೊಳ್ಳಲಾಗಿದೆ. ಇದು ಸೂಪರ್ ಗೇಮ್. ರಾಮದಾಸ್ ಅವರು 1,000 ರೂಪಾಯಿಗೆ ರಜೆಯನ್ನು ಪಡೆದಂತ ದಾಳಿಗಾರ್ತಿಯಾದರು. 1,000 ಪುರಸ್ಕಾರವನ್ನ ಪಡೆದುಕೊಳ್ಳುವ ಮೂಲಕ ಸರ್ ಸೂಪರ್ ಆಗಿದ್ರೆ ಎಷ್ಟು ಕೊಡಬೇಕು? ರಾಮದಾಸ್ ಅವರು ಕಬಡ್ಡಿಯ ಪ್ರೋತ್ಸಾಹಕರು ತಾವೇ ಸ್ವತಃ ಕಬಡ್ಡಿ ಮಾಡುವಂತ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಪ್ರಥಮ ಪಂದ್ಯದ ಸೂಪರ್ ದಾಳಿಯನ್ನು ಮಾಡುವಂತ ಆಟಗಾರರಿಗೆ 1,000 ಬಹುಮಾನ ದೊರಕಿದೆ. ಖಂಡಿತವಾಗಿಯೂ
ಭವಿಷ್ಯದ ಕಾರ್ಯಗಳನ್ನು ನಡೆಸುವಂತಹ ಜಿಎಂಸಿಸಿ ದೀಕ್ಷಾ ಈ ಕೂಟದಲ್ಲಿ ಒಂದೇ ದಾಳಿಯಲ್ಲಿ 3 ದಾಳಿಗಳನ್ನು ಪಡೆದುಕೊಳ್ಳುವ ಮೂಲಕ ಒಂದು ಉತ್ತಮವಾದ ಸಂದೇಶವನ್ನು ರಚಿಸಲಾಗಿದೆ. ಈ ನಡುವೆ ದಾಳಿಯಲ್ಲಿ ಬದಲಾವಣೆಗೆ ಸಂದರ 3 ಸುಲಭದ ಹಿಡಿತ ಮೂಲಕ ಇನ್ನೊಂದು ಹಂತ ಲಭ್ಯವಾಗುತ್ತಾ ಇದೆ. ಮಹಿಳಾ ವಿಭಾಗದ ಸ್ಪರ್ಧೆ ಜಿಎಂಜಿಸಿ ವಿರುದ್ಧ ಉಳಿಗಾಲದ ಪುತ್ತೂರು ಹಾಗೂ ಮೊರಾರ್ಜಿ ದೇಸಾಯಿ ಒಕ್ಕ ಪ್ರೌಢಶಾಲಾ ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಅಂಗಡಿಯಲ್ಲಿ ಬೇರೆ ಪಂದ್ಯ ಮಾಡ್ತೇವೆ ನಾವು. ನೋಡಿ, ಮಹಿಳಾ ಅಂಕಣದಲ್ಲಿ ಗಮನಿಸಿ, ಅಂತಿಮ 3 ನಿಮಿಷಗಳು ಕೂಡ ಇಲ್ಲ. ಅಂತಿಮ 3 ನಿಮಿಷ ಕಳೆದಾಗಿದೆ. ಮಹಿಳಾ ತಂಡದ ಅಂಕಣದಲ್ಲಿ ಗಮನವನ್ನು ಹರಿಸುವಂತೆ ಅಲ್ಲಿಗೆ ಉಳಿಗಾಲದ ಪುತ್ತೂರು ಹಾಗೂ ಒಕ್ಕ ಪ್ರೌಢಶಾಲಾ ಬಾಲಕಿಯರ ವಿಭಾಗದ 2 ತಂಡಗಳು ಬರಬೇಕು. ಮಹಿಳಾ ವಿಭಾಗದ ಮೊದಲ ಸ್ಪರ್ಧೆ ದ್ವಿತೀಯ ಅವಧಿ ಅಂತಿಮ ಘಟ್ಟಕ್ಕೆ ಬದಲಾಗುವ ವೇಳೆಯಲ್ಲಿ ತತ್ವಮಸಿ ಬದಲಿನ ತಂಡ ಶ್ರೇಷ್ಠ ಅಂತರವನ್ನು ಕಾಯ್ದುಕೊಳ್ಳುವ ಮೂಲಕ ಜಯದ ಕಡೆ ಮುಖವನ್ನ ಮಾಡಿದ ತಂಡ ತತ್ವಮಸಿ ಬದಲಿನ ಇಲ್ಲಿಗೆ ಒಕ್ಕದವರು ಒಕ್ಕ ಇಲ್ಲಿ ಅಂತಿಮ 2 ನಿಮಿಷದಲ್ಲಿ ಅಲ್ಲಿಂದ ಬರ್ತೀರಾ? ದೇವೇಂದ್ರವರೇ, ನಮ್ಮ ರಾಮದಾಸ್ ಅವರು ಕಬಡ್ಡಿಯ ಮಾತ್ರ ಅಲ್ಲ, ಎಲ್ಲ ಕ್ರೀಡೆಗಳ ಬಹಳ ಪ್ರೋತ್ಸಾಹಕರು, ಅಭಿಮಾನಿಗಳು, ಜೊತೆಗೆ ಅದನ್ನ ಸ್ವತಃ ಮಾಡುವಂಥವರು ಸಹ. ಈಗ ವಾಲಿಬಾಲ್ ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರ ಬೇಕು. ಖಂಡಿತ ಆರಂಭದಲ್ಲೇ 1000ರಿಂದ ಮೊದಲುಗೊಂಡ್ರೆ ಇನ್ನು ಕ್ವಾರ್ಟರ್ ಸೆಮಿಫೈನಲ್ 5 ಸ್ಥಳಗಳ ಗೆದ್ದಾಗ ನಾಳೆ ತನಕ 5,000 10,000 ತನಕ ಕೂಡ ತಲುಪುವ ನಿರೀಕ್ಷೆಯನ್ನು ಮಾಡಿದ್ದಾರೆ. ರಾಮದಾಸ್ ಅವರು ಮೊದಲ ಬಹುಮಾನವನ್ನು ಕೊಟ್ಟು ತಯಾರಾಗಿದ್ದಾರೆ. ಈ ಪಂದ್ಯ ಮುಗಿದ ಆ ಬಹುಮಾನ ಹಸ್ತಾಂತರವಾಗಲಿದೆ. ಇದೀಗ ಪಂದ್ಯ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಒಂದು ಸ್ಪರ್ಧೆ ಇದೇ ಅಂಕಣದಲ್ಲಿ ಶಾಲಾ ಬಾಲಕಿಯರ ಫೈನಲ್ ಕದನ. ಹೌದು, ಪ್ರೌಢಶಾಲಾ ಬಾಲಕಿಯರ ಫೈನಲ್ ಪಂದ್ಯ. ಒಕ್ಕವನ್ನು ಬಿಟ್ಟು ಸೆಂಟರ್ ಲೈನ್ ಬಳಿ ಇಟ್ಟಲಾಗಿದೆ. ಒಕ್ಕ ಪುತ್ತೂರು ನಡುವೆ ಮಹಿಳಾ ವಿಭಾಗದ ಒಂದೇ ನಡಿಗೆಯಾಗಿದೆ. ಜಿಎಂಜಿಸಿ 3 ತಂಡಗಳಿವೆ. ಇದು ಇಲ್ಲಿಗೆ ಈ ಪಂದ್ಯ ಪೂರ್ಣಗೊಂಡಾಗ ದೀಕ್ಷಾ ಅವರು ಮುಂದೆ ಬರಬೇಕು.